ಕಾಪು ಪುರಸಭೆ ಘೋಷಣೆಯ ನಂತರ ಮೊದಲ ಚುನಾವಣೆಯಲ್ಲಿ ಬಿಜೆಪಿ 11 ಮತ್ತು ಕಾಂಗ್ರೆಸ್ 12 ಸೀಟ್ ಗೆಲ್ಲುವ ಮೂಲಕ ಮೊದಲ ಬಾರಿಗೆ ಕಾಂಗ್ರೆಸ್ ಪುರಸಭೆಯ ಗದ್ದುಗೆಯನ್ನು ಏರಿತು. 30 ತಿಂಗಳ ಆಡಳಿತ ನಡೆಸಿದ ಕಾಂಗ್ರೆಸ್ಸಿನ ಆಡಳಿತ ಇವತ್ತಿಗೆ ಮುಗಿಯುತ್ತೆ. ಇಂದಿನಿಂದ ಆಡಳಿತಾಧಿಕಾರಿಗಳೇ ಅಧಿಕಾರ ಚಲಾಯಿಸಲಿದ್ದಾರೆ. ಸರ್ಕಾರ ಬದಲಾವಣೆ ಸಂದರ್ಭದಲ್ಲಿ ಶಾಸಕ ಹಾಗೂ ಸಂಸದೀಯ ಮತಗಳಿಂದ ಬಿಜೆಪಿ ಗದ್ದುಗೆ ಏರುವ ತಯಾರಿಯಲ್ಲಿರುವಾಗಲೇ ಅಧ್ಯಕ್ಷ ಮೀಸಲಾತಿ ಕೋರ್ಟ್ ಮೆಟ್ಟಿಲು ಏರಿದ್ದರ ಪರಿಣಾಮ ಕೇವಲ ಬಿಜೆಪಿ 8 ತಿಂಗಳ ಕಾಲ ಆಡಳಿತ ನಡೆಸುವಂತಾಯಿತು. ಆದರೆ ಇವತ್ತಿಗೆ ಕಾಂಗ್ರೆಸ್ ಅಧಿಕಾರವು ಮುಕ್ತಾಯಗೊಂಡು ಇನ್ನು ಹೊಸ ಚುನಾವಣೆ ಬಂದು ಕೌನ್ಸಿಲ್ ಅಧಿಕಾರಕ್ಕೆ ಬರುವವರೆಗೂ ಆಡಳಿತಾಧಿಕಾರಿಗಳೇ ಅಧಿಕಾರ ಚಲಾಯಿಸಲಿದ್ದಾರೆ. ಪುರಸಭೆ ಆದ ನಂತರ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ನಡೆಯದೇ ಇದ್ದರೂ ಸ್ವಲ್ಪ ಮಟ್ಟಿಗೆ ಉತ್ತಮ ಆಡಳಿತವನ್ನೇ ನೀಡಿದೆ ಅಂತ ಹೇಳ್ಬೋದು. ಬಹುಶಃ ಇನ್ನೊಂದು ಚುನಾವಣೆ ಘೋಷಣೆಯಾಗಿ ಹೊಸ ಕೌನ್ಸಿಲ್ ಬರುವುದರವರೆಗೆ ಆಡಳಿತಾಧಿಕಾರಿಗಳೇ ಇಲ್ಲಿ ಅಧಿಕಾರವನ್ನು ನಡೆಸಲಿದ್ದಾರೆ.